ಇದೀಗ ನಮ್ಮ ಜೊತೆ ಸುಬ್ರಹ್ಮಣ್ಯದ ಸ್ವಾಮೀಜಿ ಇದ್ದಾರೆ. ಇವತ್ತು ನೀವು ಎಕ್ಸೆಲ್ ಕಾಲೇಜ್, ನಮ್ಮ ಗುರುವಾಂಕೆರೆ ಹೆಮ್ಮೆಯ ಕಾಲೇಜ್ ಇದು ಎಕ್ಸೆಲ್ ಅನ್ನುವಂಥದ್ದು. ಇಲ್ಲಿ ಇವತ್ತು ನೀವು ಬಂದಿದ್ದೀರಾ. ಮುಖ್ಯವಾಗಿ ವಿಶೇಷವಾಗಿ ಗುರುವಂದನ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ. ಸೊ ಇದರ ಬಗ್ಗೆ ನಿಮ್ಮ ಒಂದು ಸ್ಫೂರ್ತಿಯ ಮಾತು. ವಿದ್ಯಾರ್ಥಿಗಳಿಗೂ ಅಧ್ಯಾಪಕರಿಗೂ ಒಂದು ವಿಶಿಷ್ಟವಾದ ಸಂಬಂಧ ಇದೆ. ಗುರು ಶಿಷ್ಯ ಸಂಬಂಧ ಯಾವತ್ತೂ ಕೂಡ ತುಂಬ ಶ್ರೇಷ್ಠವಾದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸಂಬಂಧದ ಬಗ್ಗೆ ಒಂದು ಸ್ವಲ್ಪ ವ್ಯಾವಹಾರಿಕವಾದ ವರ್ತನೆಗಳಿರೋದ್ರಿಂದ ಆ ಸಂಬಂಧ ಹಾಳಾಗುವ ಸಾಧ್ಯತೆಗಳಿದ್ದಾವೆ. ನಾವು ಈಗಲೇ ಎಚ್ಚೆತ್ತುಕೊಂಡು ಗುರು ಶಿಷ್ಯ ಸಂಬಂಧ ಪ್ರಾಚೀನ ಕಾಲದಲ್ಲಿ ಗುರುಕುಲದಲ್ಲಿ ಹೇಗೆ ಇತ್ತು ಅದೇ ರೀತಿ ಅದನ್ನು ಕಾಪಾಡಿಕೊಳ್ಬೇಕಾದ ಹೊಣೆಗಾರಿಕೆ ನಮ್ಮ ಮೇಲೆ ಇದೆ. ವಿಶೇಷವಾಗಿ ಕೇವಲ 5 ವರ್ಷಗಳ ಹಿಂದೆ ಸ್ಥಾಪಿತವಾದ ಈ ಸಂಸ್ಥೆ ಅತಿ ದೀರ್ಘಕಾಲಿಕವಾಗಿರತಕ್ಕಂಥ ವರ್ಷಗಳಲ್ಲಿ ಏನು ಸಾಧನೆ ಮಾಡಬೇಕು ಅದನ್ನು ಕೇವಲ 5 ವರ್ಷಗಳಲ್ಲಿ ಸಾಧನೆ ಮಾಡಿರುವುದಕ್ಕೆ ನಮಗೆ ತುಂಬ ಹೆಮ್ಮೆ ಇದೆ. ಸುಮಂತು ಅವರ ನೇತೃತ್ವದಲ್ಲಿ ಇಡೀ ಎಲ್ಲ ಪದಾಧಿಕಾರಿಗಳ ಪ್ರಯತ್ನದ ಫಲವಾಗಿ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಸಂಸ್ಥೆ ಇದಾಗಿರುವುದರಿಂದ 4500 ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ ಅಂತ ಹೇಳೋದು ನಮಗೆ ನಂಬಲಿಕ್ಕೆ ಅಸಾಧ್ಯವಾಗಿರುವಂಥ ಸಂಗತಿ. ಇನ್ನೂ ಹೆಚ್ಚು ಈ ಸಂಸ್ಥೆ ಬೆಳೆದು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಂತಹದ್ದು ಮತ್ತು ಅವರ ಜೀವನಕ್ಕೆ ಉನ್ನತ ಸ್ಥಾನಕ್ಕೆ ಕಾರಣವಾಗಿರತಕ್ಕಂಥ ಸಂದರ್ಭಗಳನ್ನು ಒದಗಿಸಿಕೊಡ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ಶಿಕ್ಷಣ ಸಂಸ್ಥೆ ಅನ್ನೋದು ಕೇವಲ ಶಿಕ್ಷಣಕ್ಕೆ ಅಷ್ಟೇ ಸೀಮಿತ ಆಗಬಾರ್ದು. ಸಂಸ್ಕಾರ, ಆಚಾರ, ವಿಚಾರ ಕೂಡ ಹೇಳ್ಕೊಡ್ಬೇಕಾಗುತ್ತೆ. ಅಂಥ ಆಚಾರ ವಿಚಾರವನ್ನು ಇಲ್ಲಿ ಹೇಳ್ಕೊಡಲಾಗುತ್ತೆ. ಇದರ ಬಗ್ಗೆ ವಿದ್ಯೆ ಮತ್ತು ಬುದ್ಧಿ ಎರಡು ಬಹಳ ಮುಖ್ಯ. ವಿದ್ಯೆ ಅಂದ್ರೆ ಅದು ಸಂಸ್ಕಾರ ಸಹಕೃತವಾಗಿರತಕ್ಕಂತಹ ಬುದ್ಧಿ. ಹಾಗಾಗಿ ಇಂತಹ ಸಂಸ್ಕಾರದ ಜೊತೆಗೆ ವಿದ್ಯೆಯನ್ನು ಹೇಳ್ಕೊಡ್ತಾ ಇರುವುದು ತುಂಬಾ ದೊಡ್ಡ ಸಂಗತಿ ಮತ್ತು ಮುಂದೆ ಇಲ್ಲಿ ಓದಿದ ವಿದ್ಯಾರ್ಥಿಗಳು ಭಾರತಕ್ಕೆ ಒಂದು ಸಂಪನ್ಮೂಲವಾದ ಪ್ರಜೆಗಳಾಗಿ ಬದುಕಲಿಕ್ಕೆ ಅವಕಾಶ ಆಗುತ್ತೆ. ಆದ್ರಿಂದ ಇದು ತುಂಬಾ ದೊಡ್ಡ ಸಾಧನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಮಾತನ್ನು ಇವತ್ತು ಸಾಕ್ಷಿಯಾಗಿ ತೋರಿಸಿರುವಂತವರು ನಮ್ಮ ಎಕ್ಸೆಲ್ ಕಾಲೇಜಿನ ಅಧ್ಯಕ್ಷರಾದ ಸುಮಂತ್ ಕುಮಾರ್ ಜೈನ್. ಇವತ್ತು ಈ ಕಾಲೇಜಿನ ವಿದ್ಯಾರ್ಥಿಗಳ ಪೋಷಕ ಶಿಕ್ಷಕರನ್ನು ವೇದಿಕೆ ಮೇಲೆ ಕರೆಸಿ ಒಟ್ಟು 305 ಜನ ಮಂದಿಗೆ ಸನ್ಮಾನ ಮಾಡಿರುವಂತವರು. ಇದೇ ಕೂಡ ಬಹಳ ಖುಷಿಯ, ಬಹಳ ಹೆಮ್ಮೆಯ, ಬಹಳ ಸಾರ್ಥಕ ಕ್ಷಣ ಇದು. ಸರ್, ಆಕ್ಚುಲಿ ನಾವು ಶಿಕ್ಷಣ ಸಂಸ್ಥೆ ನೋಡ್ತೀವಿ, ಅನೇಕ ಕಲ್ಚರ್ ಪ್ರೋಗ್ರಾಮ್ ಆಗುತ್ತೆ, ಡ್ಯಾನ್ಸ್ ಪ್ರೋಗ್ರಾಮ್ ಬೇರೆ ಬೇರೆ ಆಗುತ್ತೆ. ಬಟ್ ನೀವು ಇವತ್ತು ಈ ಗುರುವಂದನ ಕಾರ್ಯಕ್ರಮ ಮಾಡುವಂತ ಉದ್ದೇಶ ಏನು, ಇದರ ಹಿನ್ನೆಲೆ ಏನು, ಇದರ ಮಹತ್ವ ಏನು ಅನ್ನೋದು? ಮೊದಲನೇದಾಗಿ ಎಲ್ಲ ಸುದ್ದಿ ವೀಕ್ಷಕರಿಗೆ ನನ್ನ ದೊಡ್ಡ ನಮಸ್ಕಾರಗಳು. ಖಂಡಿತವಾಗಿ ಕೂಡ ಒಂದು ಒಳ್ಳೆ ಕ್ವಶನ್ ಇದು. ಯಾಕಂತ ಹೇಳಿದ್ರೆ ಗುರುಗಳು ಯಾರು ಅಂತ ಹೇಳಿ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಹೇಳಿದಾಗೆ ಒಂದು ದೇವರ ಸೃಷ್ಟಿ ಅಂತ ಯಾವ್ದಾದ್ರು ಇದ್ರೆ ಅದು ಮೊದಲನೇದಾಗಿ ನಮ್ಮ ಶಿಕ್ಷಕರು. ಹಾಗಾಗಿ ಶಿಕ್ಷಕರಿಗೆ ಒಂದು ನಮ್ಗೆ ಗುರು ಮತ್ತೆ ದೇವರು ಒಟ್ಟಿಗೆ ಬಂದ್ರೆ ಮೊದ್ಲು ಯಾರಿಗೆ ನಮಸ್ಕಾರ ಮಾಡ್ತೀವಿ ಅಂತ ಹೇಳಿ ಮೊದಲು ನಾವು ನಮಸ್ಕಾರ ಮಾಡೋದು ಗುರುಗಳಿಗೆ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ದೇವರನ್ನು ತೋರಿಸ್ಕೊಟ್ಟವರು ಯಾರಾದ್ರೆ ಗುರುಗಳು. ಹಾಗಾಗಿ ಆಧ್ಯಾತ್ಮಿಕ ಗುರುಗಳಿರ್ಬೋದು, ನಮ್ಮ ಪಾಠ ಮಾಡಿದಂತ ನಮ್ಮ ಶಿಕ್ಷಕರಿರ್ಬೋದು, ಎಲ್ಲರೂ ಕೂಡ ನಮ್ಗೆ ಗುರುಗಳಿಗೆ ಸಮಾನ. ಸೊ ಇಂಥ ಶಿಕ್ಷಕರು ನಮ್ಮ ಕಾಲೇಜಿನ ಶಿಕ್ಷಕರಿಗೂ ಸನ್ಮಾನ ಮಾಡಿದ್ದೇವೆ. ಆಮೇಲೆ ನಮ್ಮ ಪೋಷಕರು ಯಾರೆಲ್ಲ ಪೋಷಕರು ಶಿಕ್ಷಕರಿದ್ದಾರೆ ಅವರಿಗೆ ಒಂದು ಸನ್ಮಾನ ಮಾಡುವಂತ ಒಂದು ಒಳ್ಳೆಯ ಕಾರ್ಯಕ್ರಮ, ಪುಣ್ಯದ ಕೆಲಸವನ್ನು ನಾವು ಮಾಡಿದ್ವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಖಂಡಿತವಾಗಿ ಕೂಡ ನಮ್ಗೆ ತುಂಬಾ ಖುಷಿ ವಿಚಾರ. ಕರ್ನಾಟಕದಲ್ಲಿ ಇಡೀ ಕರ್ನಾಟಕದ ಅನೇಕ ಶಿಕ್ಷಣ ಸಂಸ್ಥೆಗಳಿದ್ರೂ ಕೂಡ ಒಬ್ಬ ಶಿಕ್ಷಕನಾಗಿ, ತಾನೂ ಒಂದು ಗುರುಗಳ ಪಾಠ ಮಾಡುವಂತ ಶಿಕ್ಷಕನಾಗಿ ನನ್ನ ಮಗನನ್ನು ಯಾವ PUC ಕಾಲೇಜ್ ಸೇರಿಸಬೇಕು ಅಂತ ಹೇಳಿ ಆಲೋಚನೆ ಮಾಡುವ ಸಂದರ್ಭದಲ್ಲಿ ಎಕ್ಸೆಲ್ಗೆ ಸೇರಿಸಬಹುದು ಅಂತ ಹೇಳುವಂತ ಒಂದು ಉದ್ದೇಶದಿಂದ ಫಸ್ಟ್ PUC 305 ವಿದ್ಯಾರ್ಥಿಗಳ ಪೋಷಕರು ಶಿಕ್ಷಕರು ನಮ್ಮಲ್ಲಿ ಒಂದು ಅಡ್ಮಿಷನ್ ಮಾಡಿದಾರೆ ಅಂತ ಹೇಳಿ ನಮ್ಗೆ ಬೇರೆ ಯಾವುದು ನಮ್ಮ ಕ್ವಾಲಿಟಿಗೆ ನಮ್ಗೆ ಕನ್ನಡಿಯೇ ಬೇಡ. ಇದೇ ಒಂದು ಸಾಕ್ಷಿ. ಯಾಕಂತ ಹೇಳಿದ್ರೆ ಒಬ್ಬ ಡಾಕ್ಟರ್ ಆಗಿ ಯಾವ ಹಾಸ್ಪಿಟಲ್ಗೆ ಹೋಗ್ತಾನೆ, ಒಬ್ಬ ಇಂಜಿನಿಯರ್ ಆಗಿ ಯಾವ ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿಗೆ ಹೋಗ್ತಾನೆ, ಅದೇ ತರ ಒಬ್ಬ ಶಿಕ್ಷಕನಾಗಿ ತನ್ನ ಮಕ್ಕಳನ್ನು ಯಾವ ಕಾಲೇಜಿಗೆ PUC ಸೇರಿಸ್ತಾನೆ ಅಂತ ಹೇಳಿ ನೋಡಿದ್ರೆ ಅಷ್ಟೇ ಸಾಕು. ಅಂತದ್ರಲ್ಲಿ ನಮ್ಗೆ 305 ವಿದ್ಯಾರ್ಥಿಗಳ ಪೋಷಕರು ಶಿಕ್ಷಕರು ನಮ್ಮ ಕಾಲೇಜಿಗೆ ಸೇರಿಸಿದ್ದಾರೆ ಮಕ್ಕಳನ್ನು ಅಂತ ಹೇಳಿದ್ರೆ ತುಂಬಾ ಒಂದು ಖುಷಿಯ ವಿಚಾರ. ಅಷ್ಟು ಮಾತ್ರ ಅಲ್ಲ, ನಾನು ಕೂಡ ಒಬ್ಬ ಕೆಮಿಸ್ಟ್ರಿ ಲೆಕ್ಚರ್ ಆಗಿ 10 ವರ್ಷ ವರ್ಕ್ ಮಾಡಿ ನಮ್ದೇ ಕೋಚಿಂಗ್ ಸೆಂಟರ್ ಮಾಡಿದವ. ಶಿಕ್ಷಕ ವೃತ್ತಿಯ ಒಂದು ಮಹತ್ವ ನಂಗೆ ಗೊತ್ತಿದೆ. ದೊಡ್ಡ ಒಂದು ಜವಾಬ್ದಾರಿ ಕೆಲಸ. ನಾವು ಮಕ್ಕಳಲ್ಲಿ ನಾವು ದೇವರನ್ನು ನೋಡ್ಬೋದು. ನಾವು ಖಂಡಿತವಾಗಿ ಕೂಡ ನಮ್ಗೆ ಯಾವ ದೇವರು ಅಂತ ಹೇಳಿ ಮಕ್ಕಳೇ ನಮ್ಗೆ ದೇವರು. ಮಕ್ಕಳನ್ನ ಮುಗ್ಧ ಮನಸ್ಸು ಹೊಂದಿರುವವರು, ತಪ್ಪು ಮಾಡಿದಾಗ ಸರಿದಾರಿ ತರಬೇಕಾದಂತ ಒಂದು ದೊಡ್ಡ ಜವಾಬ್ದಾರಿ ಹೊಂದಿರುವವರು ನಾವು ಶಿಕ್ಷಕರು. ಎಷ್ಟೋ ದಿವಸ ನಾವು ಉಪವಾಸ ಇದ್ದು ಬೆಳಿಗ್ಗೆ ತಿಂಡಿ ತಿನ್ನದೆ ಹೋಗಿ ಮಾಟ ಮಾಡಿದ ದಿನಗಳಿದೆ. ಎಷ್ಟೋ ದಿವಸ ನಮ್ಮ ಮಕ್ಕಳಿಗೆ ಹುಷಾರಿಲ್ಲ ಅಂತ ಮನೇಲಿ ಇದ್ರೂ ಕೂಡ ಅವರನ್ನ ಹಾಗೆ ಬಿಟ್ಟು ನಮ್ಮ ಯಾರು ವಿದ್ಯಾರ್ಥಿಗಳೇ ನಮ್ಮ ಮಕ್ಕಳಿಗಿಂತೂ ಶ್ರೇಷ್ಠ ಅಂತ ಹೇಳಿ ನಾವು ಪಾಠ ಮಾಡಿದಂತ ದಿನಗಳಿರ್ತದೆ. ಹಾಗಾಗಿ ಇಂತಹ ಶ್ರೇಷ್ಠ ಶಿಕ್ಷಕರಿಗೆ ಎಲ್ರಿಗೆ ನಾವು ಮಾಡಿರುವಂತದ್ದು ಕೆಲವರಿಗೆ ಮಾತ್ರ ಇರ್ಬೋದು, 300 ಮಂದಿಗೆ ಮಾತ್ರ ಇರ್ಬೋದು. ಇದರ ಹಿಂದಿನ ಉದ್ದೇಶ ಏನು ಅಂತ ಹೇಳಿದ್ರೆ ಇಡೀ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಭಾರತದಾದ್ಯಂತ ಯಾರೆಲ್ಲ ಶಿಕ್ಷಕರಿದ್ದಾರೆ, ತಮ್ಮ ಜೀವನವನ್ನೇ ಯಾರೆಲ್ಲ ನಮ್ಮ ಮಕ್ಕಳಿಗೋಸ್ಕರ ಭವಿಷ್ಯಕ್ಕೋಸ್ಕರ ಮಕ್ಕಳ ಭವಿಷ್ಯಕ್ಕೋಸ್ಕರ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ, ಅವರೆಲ್ಲರಿಗೂ ಕೂಡ ಒಂದು ದೊಡ್ಡ ನಮನ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಖಂಡಿತ ಒಂದು ಇಂಥ ಕಾರ್ಯಕ್ರಮದಲ್ಲಿ ನಮ್ಮ ಪೋಷಕರು ರಾಜ್ಯದ ನಾನಾ ಕಡೆಯಿಂದ ಅನೇಕ ಬ್ಯುಸಿ ಶೆಡ್ಯೂಲ್ಗಳ ನಡುವೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಮೇಲೆ ಇಟ್ಟಂತಹ ನಂಬಿಕೆ ಮತ್ತು ಪ್ರೀತಿಗೆ ನಾವು ಖಂಡಿತ ಯಾವತ್ತೂ ಕೂಡ ಒಂದು ಕೃತಜ್ಞತೆ ಆಭಾರಿಯಾಗಿರ್ತೇವೆ ಅಂತ ಹೇಳಿದ್ರೆ
ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ. ಇನ್ನೊಂದು ನಿಮ್ಮ ಈ ಕಾರ್ಯಕ್ರಮ ಅಂತೂ ನಾವು ಅದು ಹೇಳುವಂತಹ ಶಬ್ದಗಳಿಲ್ಲ, ಅಷ್ಟು ಹೌದು, ಅದ್ಭುತವಾದ ಹೌದು, ಕಾರ್ಯಕ್ರಮ. ಅದ್ರ ಮಧ್ಯೆ ವಿಶೇಷವಾಗಿ ಇವತ್ತು ಒಂದು ಅಟ್ರಾಕ್ಷನ್ ಹೇಳಿದ್ರೆ ಸೂ ಫ್ರಮ್ ಸೋ ಹೌದು, ತಂಡ. ಹೌದು, ಸೊ ಅವರು ಕೂಡ ಬಹಳ ಒಳ್ಳೆಯ ಮಾತನಾಡಿದ್ರು. ಖಂಡಿತ. ಇದರ ಬಗ್ಗೆ ನಿಮ್ಮ ಒಂದು ಖಂಡಿತ. ಈಗ ನಾವು ಕೂಡ ಸೂಸ್ ಫ್ರಮ್ ಸೋನ್ ನೋಡಿದ್ದೇವೆ, ತುಂಬಾ ಒಳ್ಳೆಯ ಒಂದು ಮೂವಿ. ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ನಾವು ತೋರಿಸಿದ್ದೇವೆ. ಹಾಗಾಗಿ ನಮ್ಗೆ ಕೂಡ ಒಂದು ಅವರ ಹಿಂದಿನ ಒಂದು 6 ವರ್ಷ ಎಷ್ಟು ಶ್ರಮ ಪಟ್ಟಿದ್ದಾರೆ, ಅದರ ಒಂದು ಶ್ರಮ ಕೂಡ ನಮ್ಗೆ ನೋಡುವಾಗ ಮನರಂಜನೆ ಒಂದು 3 ಗಂಟೆಯಲ್ಲಿ ಮುಗ್ದೋಗ್ಬೋದು. ಆದ್ರೆ ಅದ್ರ ಹಿಂದಿರುವಂತ ಕಷ್ಟಗಳೇನು, ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಒಬ್ಬ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿದ್ರೆ ಅವನ ಜೀವನದಲ್ಲಿ ಒಂದು 2 ವರ್ಷ ಎಲ್ಲದನ್ನು ಬಿಟ್ಟು ತ್ಯಾಗ ಮಾಡ್ಬೇಕು ಅಂತ ಹೇಳುವಂತ ಒಳ್ಳೆ ಸಂದೇಶ ಕೂಡ ಕೊಟ್ಟಿದ್ದೇವೆ ನಾವು ಅಂತ ಒಂದು ಖುಷಿಯ ವಿಚಾರ. ಖಂಡಿತವಾಗಿ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕವಾಗಿ ಕೂಡ ಮಕ್ಕಳಿಗೆ ಮನರಂಜನೆ ಕೂಡ ಆಯ್ತು, ಅದರೊಟ್ಟಿಗೆ ಒಳ್ಳೆಯ ಸಂದೇಶ ಕೂಡ ನೀಡಿದ್ದಾರೆ ಅಂತ ಹೇಳಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸುದ್ದಿ ಬಿಡುಗಡೆ ವಾಹಿನಿಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ನಿಮ್ಗೆ ಕೂಡ ನಮ್ಮ ಎಲ್ಲ ಎಕ್ಸೆಲ್ ಸಂಸ್ಥೆ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಕ್ಸೆಲ್ ಕಾಲೇಜಿನ ಸುಮಂತ್ ಕುಮಾರ್ ಜೈನ್ ಆಯೋಜನೆ ಮಾಡಿರುವಂತಹ ಈ ಕಾರ್ಯಕ್ರಮ ನಿಮ್ಗೂ ಖುಷಿ ಆಗಿರ್ಬೇಕಲ್ಲ? ಎಸ್, ಎಲ್ಲರೂ ಕೂಡ ಹೆಮ್ಮೆ ಆಗಿರುವಂತಹ ಈ ಕಾರ್ಯಕ್ರಮ, ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಕಾರಣ ಆಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಆಯುಧ ಜೊತೆಗೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಎಕ್ಸೆಲ್ ಕಾಲೇಜ್, ಗುರುವಾಯನಕೆರೆ.